ಎಸ್, ನಾನು ಆಗಲೇ ಹೇಳಿದೆ PUC ರಿಸಲ್ಟ್ ಬಂತು. SDM ಅಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಬಂದಿರುವಂಥದ್ದು. ಒಟ್ಟು 99% ಸಿಕ್ಕಿರುವಂಥದ್ದು. ಸೊ ಇವರ ಮುಖ ನೋಡ್ಬೋದು, ಪ್ರಿನ್ಸಿಪಲ್ ಸರ್ ಮುಖ ನೋಡ್ಬೋದು, ಫುಲ್ ಪ್ರೌಡ್ ಫೀಲಿಂಗ್ಗಳಿದ್ದಾರೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲದೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕಿರುವಂಥದ್ದು ಸರ್. 591, 592 ಆ ಥರ ಸಿಕ್ಕಿರುವಂಥದ್ದು. ಸೊ ಈ ರಿಸಲ್ಟ್ ನೋಡಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ? ಎಷ್ಟು ನಿಮ್ಮ ಎಕ್ಸ್ಪ್ರೆಷನ್ ಇತ್ತು? ಆ ಎಕ್ಸ್ಪ್ರೆಷನ್ ಫುಲ್ಫಿಲ್ ಆಗಿದೆಯಾ ಅಂತ? ಖಂಡಿತವಾಗಿ ಕೂಡ ಬಹಳ ಒಂದು ಅತ್ಯುತ್ತಮವಾದಂಥ ರಿಸಲ್ಟನ್ನು ನಮ್ಮ ಮಕ್ಕಳು ಈ ಸಲ ನೀಡಿದ್ದಾರೆ. 99% ಹೇಳಿದರೆ ಬಹುಶಃ ಅದು ಕಡಿಮೆ ರಿಸಲ್ಟ್ ಅಲ್ಲ. ಮಕ್ಕಳ ಪರಿಶ್ರಮ ಖಂಡಿತವಾಗಿ ಕೂಡ ಇಲ್ಲಿ ಫಲ ಬಿಟ್ಟಿದೆ ಎಂಬುದಾಗಿ ಹೇಳ್ಬೋದು. ಜೊತೆಗೆ ಇಲ್ಲಿನ ಎಜುಕೇಷನ್ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆಯ ಎಜುಕೇಷನ್ ಜೊತೆಗೆ ದೊಡ್ಡ ಫೀಸ್ ಏನಿಲ್ಲ, ಕಡಿಮೆ ಫೀಸ್ ತಗೊಳ್ತೀರಾ ನೀವು. ಅದು ಕೂಡ ಗುಣಮಟ್ಟದ ಎಜುಕೇಷನ್ ಕೊಡ್ತೀರಾ ನೀವು. ಎಲ್ಲ ಹಳ್ಳಿಯಿಂದ ಗ್ರಾಮೀಣ ಪ್ರದೇಶ ತುಂಬ ಜನ ಬರ್ತಾರೆ. ಸೊ ಇವತ್ತು ಕೂಡ ಸೈನ್ಸ್ ಸ್ಟೂಡೆಂಟ್ ನಿಡಿಗಲ್ನವರು. ಒಟ್ಟಾರೆ ಇಲ್ಲಿನ ಎಜುಕೇಷನ್ ಬಗ್ಗೆ ನೀವು ಹೇಳಿದ್ರೆ ಏನು ಹೇಳ್ತೀರಾ ಅಂತ ಜನಗಳಿಗೆ? ನಮ್ಮ ಶಿಕ್ಷಣ ಪದ್ಧತಿ ಬಗ್ಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಕ್ಲಾಸ್ ಬಂದವರು, ಡಿಸ್ಟಿಂಕ್ಷನ್ ಬಂದವರು ಮಾತ್ರ ನಾವು ಅಡ್ಮಿಷನ್ ಮಾಡ್ತಾಯಿಲ್ಲ. ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಪರ್ಸೆಂಟೇಜ್ ನೋಡಿದೆ ಅವರಿಗೆ ಬೇಕಾದಂಥ ತರಗತಿಯಲ್ಲಿ ನಾವು ದಾಖಲಿಸಿಕೊಂಡು ಆ ನಂತರ ಅವರಿಗೆ ತರಬೇತಿಯನ್ನು ಕೊಡ್ತೇವೆ. ಹಾಗಾಗಿ ಬಹುಶಃ ಇವತ್ತು ನಮ್ಮ ಏನು ರಿಸಲ್ಟ್ ಏನಿದೆ, ಫಲಿತಾಂಶ ಏನಿದೆ, ಅದರ ಬಗ್ಗೆ ನಮಗೆ ಹೆಮ್ಮೆ ಅನಿಸಿದೆ. ಯಾಕಂತ ಹೇಳಿದರೆ ಇವತ್ತು ಅತ್ಯುತ್ತಮವಾಗಿ ಪಾಸಾದಂಥ ಮಕ್ಕಳನ್ನು ಮಾತ್ರ ತೆಗೆದುಕೊಂಡು ಅಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಕೊಡೋದು ಅದೊಂದು ದೊಡ್ಡ ಸಾಹಸ ಕೆಲಸ ಅಲ್ಲ. ಹಾಗಾಗಿ ಖಂಡಿತವಾಗಿ ಕೂಡ ನಮ್ಮ ಮಕ್ಕಳನ್ನು ಅವರ ಬೆನ್ನು ತಟ್ಟಲೇಬೇಕು. ನಿಜವಾಗ್ಲೂ ಗ್ರೇಟ್ ಸರ್. ಆ್ಯಕ್ಚುಲಿ ಅದು ಮಾತು ನಿಜ. ಒಳ್ಳೆಯ ಮಾರ್ಕ್ ಬಂದು ಸ್ವೀಕರಿಸಿಬಿಟ್ಟು ನಾವು 100% ಅದು ಆ್ಯಕ್ಚುಲಿ ಸಾಧನೆ ಇಲ್ಲ. ಬಟ್ ನೀವು ಇಲ್ಲಿ ಪರ್ಸೆಂಟೇಜ್ ನೋಡೋದಿಲ್ಲ. ಯಾರೇ ಬಂದರೂ ಸ್ವೀಕರಿಸ್ತೀರ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಅವರು ಕೂಡ ಒಳ್ಳೆಯ ಪರ್ಸೆಂಟೇಜ್ ಬರೋ ಥರ ಮಾಡ್ತೀರಾ. ಸೊ ಒಟ್ಟಾರೆಯಾಗಿ ಎಷ್ಟು ರಿಸಲ್ಟ್ ಬಂದಿದೆ? ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಇದೆ ಸರ್? ಸುಮಾರು 17 ಡಿಪಾರ್ಟ್ಮೆಂಟ್ಗಳ ಪೈಕಿ 10 ಡಿಪಾರ್ಟ್ಮೆಂಟ್ಗಳು 100% ಫಲಿತಾಂಶವನ್ನು ನೋಂದಾಯಿಸಿದೆ. ಹಾಗೆಯೇ ಸುಮಾರು 3 ಡಿಪಾರ್ಟ್ಮೆಂಟ್ಗಳು 99.98% ಫಲಿತಾಂಶವನ್ನು ದಾಖಲಿಸಿದೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಕೂಡ ಹಾಗೆಯೇ ಎಲ್ಲ ವಿಷಯಲ್ಲೂ ಕೂಡ ಹಾಗೆಯೇ ಅತ್ಯುತ್ತಮವಾದಂತಹ ಫಲಿತಾಂಶ ದಾಖಲಾಗಿದೆ. ಕನಿಷ್ಠ ಅಂತ ಹೇಳಿದರೆ ಸಬ್ಜೆಕ್ಟ್ಗಳಲ್ಲಿ ಬಂದಾಗ ಅದು 94%, ಅದಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಸೊ ಈ ಸತಿ ಕೂಡ ವಿದ್ಯಾರ್ಥಿನಿಯರ ಮೇಲುಗೈಯ ಸರ್? ಅಂದರೆ ಕಾಲೇಜಲ್ಲಿ ಈಗ ವಿದ್ಯಾರ್ಥಿಗಳ ಸಂಖ್ಯೆ ಮೇಲುಗೈಯಾದ ಕಾರಣ ವಿದ್ಯಾರ್ಥಿಗಳ ರಿಸಲ್ಟಲ್ಲಿ ಕೂಡ ವಿದ್ಯಾರ್ಥಿಗಳು ಮೇಲುಗೈ. ಸೊ ಈಗ ನೀವು ಹೇಳಿದ್ರೆ ಯಾರು ಎಷ್ಟೆಷ್ಟು ಮಾರ್ಕ್ಸ್ ಸಿಕ್ಕಿದೆ ಸರ್? ಸೈನ್ಸಲ್ಲಿ 593, ಆರ್ಟ್ಸಲ್ಲಿ 595, ಕಾಮರ್ಸಲ್ಲಿ ಕೂಡ 595. ಈ ರೀತಿಯಾಗಿ ಸುಮಾರು 6 ಜನ ಈಗಾಗಲೇ ರಾಜ್ಯದ ರ್ಯಾಂಕಿಂಗ್ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದಾಗ ಬಹುಶಃ ಒಂದು 6-7 ಜನ ರಾಜ್ಯದ ರ್ಯಾಂಕಿಂಗಲ್ಲಿ ಖಂಡಿತವಾಗಿ ಕೂಡ ಪಟ್ಟಿಯಲ್ಲಿ ಖಂಡಿತ ಅವರು ಅವಕಾಶ ಪಡ್ಕೊಳ್ತಾರೆ. ಸೊ ವರ್ಷದಿಂದ ವರ್ಷಕ್ಕೆ ಇಲ್ಲಿನ ರಿಸಲ್ಟ್ ಜಾಸ್ತಿ ಆಗ್ತಾನೆ ಇದೆ. ಖುಷಿ ಖಂಡಿತವಾಗಿ ಕೂಡ ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ಪ್ರಾಧ್ಯಾಪಕರ ಪರಿಶ್ರಮ ಕೂಡ ನಾವು ಇಲ್ಲಿ ಮೆಚ್ಚಬೇಕು. ಯಾಕಂತ ಹೇಳಿದರೆ ಅಲ್ಲಿ ಪಾಠ ಮುಗಿದು ಕೂಡ ಪಾಠದ ನಂತರ ಕೂಡ ಯಾರು ಸ್ವಲ್ಪ ಕಲಿಕೆಯಲ್ಲಿ ನಿಧಾನರಿದ್ದಾರೆ ಅವರನ್ನು ಕೂರಿಸ್ಕೊಂಡು ಪಾಠ ಹೇಳಿ ಆ ಮೂಲಕವಾಗಿ ಉತ್ತಮ ಫಲಿತಾಂಶಕ್ಕಾಗಿ ಅವರು ಪ್ರಯತ್ನ ಪಡ್ತಾಯಿದ್ದಾರೆ. ಖಂಡಿತ ಇವತ್ತು ಇದೊಂದು ಕೇವಲ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಎಲ್ಲರ ಒಂದು ಸಾಮೂಹಿಕ ಪ್ರಯತ್ನ ಮುಖಾಂತರವಾಗಿ ಇವತ್ತು ಈ ಒಂದು ಫಲಿತಾಂಶ ಬಂದಿದೆ. ಖಂಡಿತವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಆಶ್ರಯದಾತರು ನಮಗೆ ಸದಾ ಪ್ರೋತ್ಸಾಹ ನೀಡತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನು, ಮಾತುಶ್ರೀ ಹೇಮಾವತಿ ಹೆಗ್ಡೆ ಅವರನ್ನು, ಹಾಗೆಯೇ ಕಾರ್ಯದರ್ಶಿಗಳಂತಹ ಡಿ ಹರ್ಷೇಂದ್ರ ಕುಮಾರ್ ಅವರು, ಹಾಗೆಯೇ ಡಾಕ್ಟರ್ ಸತೀಶ್ಚಂದ್ರ ಸರ್ ಅವರನ್ನು ಖಂಡಿತವಾಗಿ ಕೂಡ ಇಲ್ಲಿ ಸ್ಮರಿಸಲೇಬೇಕು. ಯಾಕಂತ ಹೇಳಿದರೆ ಇವತ್ತು ಮಕ್ಕಳಿಗೆ ಕಲಿಕೆಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಯನ್ನು, ಅದು ಸೈನ್ಸ್ ಬೋರ್ಡ್ ಇರ್ಬೋದು ಅಥವಾ ಹೊಸದಾದಂಥ ಕಟ್ಟಡ ಇರ್ಬೋದು, ಎಲ್ಲವನ್ನು ಕೂಡ ಈಗ ಮಾಡಿಕೊಡ್ತಿದ್ದಾರೆ. ಖಂಡಿತವಾಗಿ ಕೂಡ ಮುಂದೆ ಇದಕ್ಕಿಂತ ಜಾಸ್ತಿ ಉತ್ತಮವಾದಂಥ ರಿಸಲ್ಟನ್ನು ಖಂಡಿತವಾಗಿ ಕೂಡ ದಾಖಲಿಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವು ಇವತ್ತಿನ ಫಲಿತಾಂಶ ಹಾಗೆಯೇ SDM ಸಂಸ್ಥೆ ಬಗ್ಗೆ ಪ್ರಾಂಶುಪಾಲರ ಮಾತು. ವನೇಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.